ಮೈಸೂರಿನ ಬಳಿಕ ಮಂಗಳೂರು ದಸರಾ ಎಂದರೆ ಅತ್ಯಂತ ಸಂಭ್ರಮ. ದೇಶ ವಿದೇಶದ ನೂರಾರು ಮಂದಿ ಇಲ್ಲಿಗೆ ಆಗಮಿಸಿ ಇಲ್ಲಿನ ದಸರಾ ಸಂಭ್ರಮವನ್ನ ಕಣ್ತುಂಬಿಕೊಳ್ತಾರೆ. ಕರಾವಳಿಯಲ್ಲಿ ಅಷ್ಟೇ ಪ್ರಸಿದ್ಧವಾಗಿರುವುದು ಮಂಗಳೂರು ಶಾರದೆ ಕೂಡ. ಈ ಬಾರಿ ರಥಬೀದಿಯ ಉತ್ಸವದ ಮಂಗಳೂರು ಶಾರದೆ ಸ್ವರ್ಣ ಜರಿ ಸೀರೆಯಲ್ಲಿ ಕಂಗೊಳಿಸಲಿದ್ದಾಳೆ. ವಾರಣಾಸಿ ಕಾಶಿ ವಿಶ್ವನಾಥ ಕ್ಷೇತ್ರದಲ್ಲಿ ಶೆಹನಾಯಿ ವಾದನದ ಮೂಲಕ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ದೇಶದಾದ್ಯಂತ ಮನೆಮಾತಾಗಿದ್ರು. ಅದೇ ಪರಿವಾರಕ್ಕೆ ಸಂಬಂಧಪಟ್ಟ ವಾರಣಾಸಿಯ ಜ್ಞಾನವ್ಯಾಪಿ ಸಮೀಪ ಮಂಗಳೂರು ಶಾರದೆಗೆ 8 ಲಕ್ಷ ರೂಪಾಯಿ ಮೌಲ್ಯದ ಸ್ವರ್ಣ ಜರಿ ಸೀರೆ ತಯಾರಿಸಲಾಗ್ತಾ ಇದ್ದು, ಕುಸುರಿ ಕೆಲಸ ಕೊನೆ ಹಂತದಲ್ಲಿದೆ. ಪ್ರತಿ ವರ್ಷ ಮಂಗಳೂರು ಶಾರದೆಗೆ ಉತ್ಸವದ ಕೊನೆ ದಿನ ಬೆಳ್ಳಿಯ ಜರಿ ಇರುವಂತಹ ರೇಷ್ಮೆ ಸೀರೆಯನ್ನ ಉಡಿಸಲಾಗ್ತಾ ಇತ್ತು. ನಗರದ ದಾನಿಯೊಬ್ಬರು ಈ ಸೀರೆಯನ್ನ ಕೊಡುಗೆಯಾಗಿ ನೀಡ್ತಾ ಇದ್ರು. ಬನಾರಸ್ ಸೀರೆಗಳು ಸೇರಿದಂತೆ ಇತರ ಸೀರೆಗಳಿಗೆ ಬೆಳ್ಳಿ ಚಿನ್ನದಿಂದ ರಚಿಸುವ ಸೂಕ್ಷ್ಮ ಕಸೂತಿ ಕಲೆಗಳು ಗೊತ್ತಿರೋದು ವಾರಣಾಸಿಯಲ್ಲಿ ಈ ಸಮುದಾಯಕ್ಕೆ ಮಾತ್ರ. ಆದ್ರಿಂದ ದೇಶದಾದ್ಯಂತ ದೇವರ ಸೀರೆ, ದೇವರ ಪಲ್ಲಕ್ಕಿಯ ಮೇಲೆ ಹಾಕುವ ವಜ್ರತಟ್ಟಿ ಸೇರಿದಂತೆ ಇತರ ಸೊತ್ತುಗಳನ್ನು ಇದರಿಂದಲೇ ರಚನೆ ಮಾಡಲಾಗುತ್ತೆ. ಈ ಮೂಲಕ ಶಾರದೆ ಸೌಹಾರ್ದತೆಯ ಕಲೆಯ ಕೊಂಡಿಯಾಗಿಯೂ ಭಕ್ತರನ್ನ ಬೆಸೆದಿದ್ದಾಳೆ. ಮಂಗಳೂರು ಶಾರದಾ ಮಹೋತ್ಸವಕ್ಕೆ ಈ ಬಾರಿ ಶತಮಾನೋತ್ಸವ ಸಂಭ್ರಮವಾಗಿದ್ದು, 8 ಲಕ್ಷ ರೂಪಾಯಿ ಮೌಲ್ಯದ ಜರಿ ಸೀರೆಯ ಜೊತೆಗೆ ರಥಬೀದಿಯ ಶಾರದೋತ್ಸವ ಸಮಿತಿ ಮತ್ತು ಭಕ್ತಾದಿಗಳು ಒಟ್ಟು ಸೇರಿ 200 ಪವನ್ ತೂಕದ ಚಿನ್ನಾಭರಣಗಳನ್ನು ದೇವಿಗೆ ಸಮರ್ಪಿಸಲಿದ್ದಾರೆ.